ವಿಟ್ಲ ಹಳೆ ಬಸ್ ನಿಲ್ದಾಣದ ಸರ್ಕಲ್ ನಿರ್ಮಾಣವಾಗಿ 2 ವರ್ಷಗಳ ಹಿಂದೆ ಉದ್ಘಾಟನೆಗೊಂಡಿದೆ. ಇದೀಗ ಮತ್ತೆ ಅದೇ ಸರ್ಕಲ್ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದ್ದು ಗುತ್ತಿಗೆದಾರರಿಗೆ ಗುತ್ತಿಗೆ ನಿಗದಿಯಾಗಿದೆ. ಇಲ್ಲಿ ಅವ್ಯವಹಾರದ ವಾಸನೆ ಬರುತ್ತಿದೆ ಎಂದು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಆರೋಪಿಸಿದೆ. ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿಯನ್ನ ಏರ್ಪಡಿಸಿದ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ, ವಿಟ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮನಾಥ ವಿಟ್ಲ ಅವರು ಮಾತನಾಡಿದರು. ವಿಟ್ಲ ಪೇಟೆಯ ರಸ್ತೆ ವಿಸ್ತರಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ನೇತೃತ್ವದ ಗ್ರಾಮ ಪಂಚಾಯತ್ ಆಡಳಿತ ಅನೇಕ ರೀತಿಯ ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಇದೀಗ ಪಟ್ಟಣ ಪಂಚಾಯಿತಿ ಅವಧಿಯಲ್ಲಿ ರಸ್ತೆಯಲ್ಲಿ ತರಕಾರಿ, ಹಣ್ಣು ಹಂಪಲು ಮಾರಲಾಗುತ್ತಿದೆ. ಜಂಕ್ಷನ್ನಲ್ಲಿ 4 ಅಂಗಡಿಗಳನ್ನ ಕೆಡವಿದಲ್ಲೇ ಪೊಲೀಸ್ ಚೌಕಿಯನ್ನ ನಿರ್ಮಿಸಲಾಗಿದೆ. ಮಂಗಳೂರು ರಸ್ತೆಯಲ್ಲಿ ಪ್ರಯಾಣಿಕರು ತಂಗದೇ ಇರುವ ಜಾಗದಲ್ಲಿ ನಿಲ್ದಾಣ ನಿರ್ಮಿಸಲಾಗಿದೆ. ಇದೆಲ್ಲ ವಿಟ್ಲ ಪೇಟೆಯಲ್ಲಿ ವಾಹನ ಜಂಜಾಟಕ್ಕೆ ಕಾರಣವಾಗಿದೆ. ಜಂಕ್ಷನ್ನಲ್ಲಿ ಸರ್ಕಲ್ ನಿರ್ಮಾಣಕ್ಕಾಗಿ ವರ್ಷಗಳ ಹಿಂದೆ 4 ಅಂಗಡಿಗಳನ್ನ ಕೆಡವಿ ಹಾಕಲಾಗಿತ್ತು. ಇಲ್ಲಿ ಸರ್ಕಲ್ ನಿರ್ಮಿಸುವುದನ್ನ ಮರೆತು ಬಿಟ್ಟಿದ್ದಾರೆ. ರಸ್ತೆಯ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಪರಿಹರಿಸುವ ಬದಲಾಗಿ ಒಪ್ಪಂದದ ಆಡಳಿತ ನಡೆಸ್ತಾ ಇದೆ ಎಂದು ಅವರು ತೋರಿದ್ರು. 2 ವರ್ಷಕ್ಕೆ ಹಿಂದೆ ವಿಟ್ಲ ಪಟ್ಟಣ ಇದು ಸರ್ಕಲ್ನಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸರ್ಕಲ್ ಮಾಡಿದ್ರು. ಅದರ ಉದ್ಘಾಟನೆಯೂ ಆಗಿದೆ. ನೀವು ಒಂದು ಪೇಪರ್ನಲ್ಲಿ ಫೋಟೋಸ್ನೂ ಹಾಕಿದ್ದೀರಿ. ಉದ್ಘಾಟನೆ ಎಲ್ಲ ಆಗಿದೆ. ಅದು 2 ವರ್ಷಕ್ಕೆ ಹಿಂದೆ. ಆ 2 ವರ್ಷದ ಹಿಂದಿನ ಕೆಲಸವನ್ನು ಅದಕ್ಕೆ ಬಿಲ್ ಪಾಸ್ ಮಾಡುವ ಉದ್ದೇಶ ಇಲ್ಲ. ಬಿಲ್ ಪಾಸ್ ಮಾಡುವಂದ್ರೆ ಅದೊಂದು ಅವ್ಯವಹಾರದ ಒಂದು ವಾಸನೆ, ಅದರಲ್ಲಿ ಅವ್ಯವಹಾರದ ವಾಸನೆ. ಎಲ್ಲಿ ಅದರ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಎಲ್ಲರೂ ಪಟ್ಟಣ ಪಂಚಾಯತಿನ ಎಲ್ಲ ನಮ್ಮ ಆಡಳಿತ ವರ್ಗ ಸಹ ಇದಕ್ಕೆ ಶಾಮೀಲಾಗಿದೆ. ಏನಂತ ಹೇಳಿದ್ರೆ 29,000 ರೂಪಾಯಿ ಅದನ್ನು ಟೆಂಡರ್ ಕರೆದಿದ್ದಾರೆ. ಇದಕ್ಕೆ ಟೆಂಡರ್ ಕರೆದ ಇನ್ನು ಬಿಲ್ ಮಾಡುವಂಥದ್ದು ವಿಷಯ. ಆಡಳಿತದಲ್ಲಿ ಇರುವಾಗ, ಗ್ರಾಮ ಪಂಚಾಯತಿ ಇರುವಾಗ ನಾವು ರಸ್ತೆ ಅಗಲೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ವಿಟ್ಲದ ಈಗ ಪುತ್ತೂರು ರಸ್ತೆ ಇರ್ಬೋದು, ಶಾಲೆತೂರು ರಸ್ತೆ ಇರ್ಬೋದು, ಬಾಕಿ ಮಾರ್ನ ಪೆಟ್ರೋಲ್ ಬಂಕಿನವರೆಗಿರುವ ರಸ್ತೆ ಇರ್ಬೋದು, ಇದನ್ನೆಲ್ಲ ಅಗಲೀಕರಣಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನು ಅಗಲೀಕರಣ ಮಾಡಿ ಯಶಸ್ವಿಯಾಗಿದೆ. ಇಲ್ಲಿ ಒಂದು ವಾಹನಗಳು ಆಚೆಚೆ ಹೋಗುವಂಥ ಅವಕಾಶಗಳು ಇದೆ. ಆದರೆ ಈಗ ಏನಾಗಿದೆ, ಮಂಗಳೂರು ರಸ್ತೆಯಲ್ಲಿ ಅಗಲ ಆಗಲಿಕ್ಕೆ ಬಾಕಿ ಇತ್ತು, ಅದರ ಅಗಲೀಕರಣ ಬಿಟ್ಟು ಅದರಲ್ಲಿ ಬಸ್ ಸ್ಟ್ಯಾಂಡ್ ಹಾಕಿದ್ದಾರೆ. ಇನ್ನೊಂದು ಇಲ್ಲಿ 4 ಮಾರ್ಗದ ಹತ್ರ ಚೌಕಿ, ಅದನ್ನು ಅದೇ ನಾನು ಹೇಳ್ತಾ ಇರುವುದಂದ್ರೆ, ನಮ್ಮ ಜಿಲ್ಲಾಧಿಕಾರಿ ಪೊನ್ನೂರಾಗಿರುವಾಗ ಖಾಸಗಿ ಸರ್ವೆ ಮಾಡಿ ಅಲ್ಲಿ ಒಂದು ಸರ್ಕಲ್ ಹಾಕಿ ಅಲ್ಲಿ ಸುತ್ತ ಗಾಡಿ ಹೋಗುವಂಥ ರೀತಿಯಲ್ಲಿ ಅದನ್ನು ಸರ್ವೆ ಮಾಡಿ 4 ಅಂಗಡಿಗಳನ್ನು ತೆಗೆಯುವಂಥದ್ದು, ಅಂದರೆ ಅದಕ್ಕೆ ಪ್ರತಿಫಲವನ್ನು ಕೊಟ್ಟು ತೆಗೆಯುವಂಥ ವ್ಯವಸ್ಥೆ ಮಾಡಿ ಅದು ಎಲ್ಲ ಆಗಿದೆ. ಈಗ ಸರ್ಕಲ್ ಅನ್ನು ಬದಿಯಲ್ಲಿ ಇಡುವುದು, ಸರ್ಕಲ್ ಅನ್ನು ಮಧ್ಯದಲ್ಲಿ, ಅದಕ್ಕೆ ಬೇಕಾದಾಗೆ ಸರ್ಕಲ್ ಮಾಡಬೇಕು. ಸರ್ಕಲ್ ದೊಡ್ಡ ತಂದು ಅಲ್ಲಿ ದೊಡ್ಡ ಇದು ತಂದಿಡಬಾರ್ದು. ಅದಕ್ಕೆ ಬೇಕಾದಾಗೆ ಆ ರೀತಿಯಲ್ಲಿ ನಾವು ಸರ್ಕಲ್ ತಂದಿಟ್ಟು ಆ ಒಂದು ರಸ್ತೆಯ ಇದು ವ್ಯವಸ್ಥೆಗಳು, ನಮ್ಮ ವಾಹನದ ದಟ್ಟಣೆಯನ್ನು ಸರಿ ಮಾಡುವಂಥ. ಯಾಕಂದರೆ ಆ ಸರ್ಕಲ್ನಲ್ಲಿ ನಿಂತರೆ ಎಲ್ಲ ರಸ್ತೆಗಳನ್ನು ಅವನಿಗೆ ಕಾಣ್ತದೆ. ಕಾಣುವಾಗ ಅದನ್ನು ಇದು ಮಾಡುವಂಥ ಪೊಲೀಸಿಗೆ ಅದನ್ನು ಸಿಗ್ನಲ್ ಕೊಡುವಂಥ ಒಂದು ಅವಕಾಶ ಇದೆ. ಅದು ಯಾವುದಕ್ಕೂ ಅವಕಾಶ ಇಲ್ಲ. ಮಾಧ್ಯಮಗೋಷ್ಠಿಯಲ್ಲಿ ಅಬ್ದುಲ್ ರೆಹಮಾನ್ ಕುಡುಂಬಳ ಹಾಜರಿದ್ದರು.